ಗಳು ಕೂಡ ನಡೀತಾ ಇದ್ವು. ಸೊ ಇದೀಗ ಅನುಮೋದನೆ ಲಭಿಸಿದೆ. ಸಚಿವ ಸಂಪುಟದ ಅನುಮೋದನೆ ದೊರಕಿದ್ದು ಕೆಲವೇ ದಿನಗಳಲ್ಲಿ ಕಾಮಗಾರಿ ಆರಂಭಗೊಳ್ಳುವಂತಹ ನಿರೀಕ್ಷೆಗಳು ಕೂಡ ಇದೆ. ಪಂಪ್ವೆಲ್ನಲ್ಲಿ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಹಬ್ ನಿರ್ಮಾಣ ಮಾಡುವಂತಹ ಯೋಜನೆ ಏನಿದೆ ಅನುಮೋದನೆಗಾಗಿ ಕಾಯಲಾಗ್ತಾ ಇತ್ತು. ಇದೀಗ ಸಚಿವ ಸಂಪುಟ ಅನುಮೋದನೆಯನ್ನ ಕೂಡ ಕೊಟ್ಟಿದೆ ಎನ್ನುವಂತಹ ವಿಚಾರಗಳು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಂಸದ ನಳಿನ್ ಕಟೀಲು, ಶಾಸಕ ವೇದವ್ಯಾಸ್ ಕಾಮತ್ ಸಹಿತ ಅಧಿಕಾರಿಗಳು ಕೂಡ ಈ ಒಂದು ಪ್ರದೇಶಕ್ಕೆ ಅಂದ್ರೆ ನಿಯೋಜಿತ ಒಂದು ಪ್ರದೇಶ ಏನಿದೆ ಆ ಒಂದು ಪ್ರದೇಶಕ್ಕೆ ತೆರಳಿ ಅಲ್ಲಿನ ವಿಚಾರಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಾಣಿಜ್ಯ ಕೇಂದ್ರ ಮಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದೆ. ಅಲ್ಲಿ ವ್ಯಾಪಕವಾಗಿ ಜನದಟ್ಟಣೆ, ವಾಹನ ದಟ್ಟಣೆ ಕಂಡು ಬರ್ತಾ ಇದೆ. ಸೊ ಇದೀಗ ಇರುವಂತಹ ಬಸ್ ನಿಲ್ದಾಣಗಳ ವಿಚಾರಕ್ಕೆ ಬಂದ್ರೆ ಅದು ಇರುವಂತದ್ದು ಮಂಗಳೂರು ನಗರದ ಒಳಭಾಗದಲ್ಲಿ. ಹೀಗಾಗಿ ವ್ಯಾಪಕವಾಗಿ ದಟ್ಟಣೆ ಉಂಟಾಗ್ತಾ ಇತ್ತು. ಟ್ರಾಫಿಕ್ ಜಾಮ್ನಿಂದಾಗಿ ಪ್ರಯಾಣಿಕರು ಬಹಳಷ್ಟು ಪ್ರಯಾಸ ಪಡುವಂತಹ ಸನ್ನಿವೇಶಗಳು ಮಂಗಳೂರು ನಗರದಲ್ಲಿ ಕಂಡು ಬರ್ತಾ ಇತ್ತು. ಹೀಗಾಗಿ ವಾಹನ ದಟ್ಟಣೆಯನ್ನ ಕಡಿಮೆ ಮಾಡೋದಿಕ್ಕೆ ಮಂಗಳೂರು ನಗರದ ಹೊರವಲಯದಲ್ಲಿ ಒಂದು ಬಸ್ ನಿಲ್ದಾಣ ಸುಸಜ್ಜಿತವಾಗಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಬೇಡಿಕೆಯಾಗಿತ್ತು. ಹೀಗಾಗಿ ಅಂದ್ರೆ ಇದಕ್ಕೆ ಸ್ಥಳವನ್ನು ಎಲ್ಲವನ್ನು ಕೂಡ ನಿಗದಿಪಡಿಸಿ ಕಾದಿರಿಸುವಂತಹ ಕೆಲಸಗಳು ಕೂಡ ಆಗಿತ್ತು. ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿ ಸುಮಾರು 7.23 ಎಕರೆ ಜಾಗ ಏನಿದೆ ಅದನ್ನ ಬಸ್ ನಿಲ್ದಾಣ ಮತ್ತು ಇನ್ನಿತರ ಕಟ್ಟಡಗಳಿಗೆ ಸಂಬಂಧಪಟ್ಟ ಹಾಗೆ ನಿರ್ಮಾಣ ಮಾಡೋದಕ್ಕೆ ಅದನ್ನ ಕಾದಿರಿಸುವಂತಹ ಕೆಲಸಗಳನ್ನು ಕೂಡ ಮಾಡಿತ್ತು. ಸೊ ಇದೀಗ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ PPP ಮಾದರಿಯಲ್ಲಿ 445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತೆ ಅನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡ್ತಾರೆ ಈ ಬಗ್ಗೆ ನಮ್ಮ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಎಸ್, ಈಗ ಪಂಪ್ವೆಲ್ ಬಸ್ ನಿಲ್ದಾಣ ಅಂದ್ರೆ ಇಂಟಿಗ್ರೇಟೆಡ್ ಟ್ರಾನ್ಸ್ಪೋರ್ಟ್ ಹಬ್ಬಿಗೆ ಸಚಿವ ಸಂಪುಟದ ಅನುಮೋದನೆ ದೊರೆತಿದೆ. ತಾವು ಸಂಸದರ ಜೊತೆಗೆ ತೆರಳಿ ಒಂದು ಸ್ಥಳವನ್ನ ಪರಿಶೀಲನೆ ಕೂಡ ಮಾಡಿದ್ದೀರಿ. ಸೊ ಕಾಮಗಾರಿ ಯಾವಾಗ ಆರಂಭ ಆಗಬಹುದು ಅನ್ನುವಂತ ನಿರೀಕ್ಷೆಗಳು ಸರ್? ಈಗ ನೋಡಿ, ಈಗ ಈ ಒಂದು ಪಂಪ್ವೆಲ್ ನ ಬಸ್ ಸ್ಟ್ಯಾಂಡ್ ಅಂತ ಹೇಳುವಂತದಕ್ಕಿಂತ ಮಂಗಳೂರಿನ ಜನತೆ ಮಂಗಳೂರಿನಲ್ಲಿ ಒಂದು ಸಮಗ್ರವಾದ ಒಂದು ಬಸ್ ನಿಲ್ದಾಣಗಳು ಬೇಕು ಅಂತ ಹೇಳುವಂತದ್ದು ಸರಿಸುಮಾರು 1995ರಿಂದ 7ರಿಂದ ಸರಿಸುಮಾರು ಒಂದು 20-25 ವರ್ಷದಿಂದ ಈ ಒಂದು ಬೇಡಿಕೆ ಜನರದ್ದಿತ್ತು. ಹಾಗಾಗಿ ಪ್ರಪ್ರಥಮವಾಗಿ ಅಷ್ಟು ವರ್ಷದ ನಂತರ ಹಲವಾರು ಪಕ್ಷ ಈ ರಾಜ್ಯವನ್ನ ಆಳಿದ್ರು ಕೂಡ ಯಾರು ಕೂಡ ಅದಕ್ಕೊಂದು ಸಮಗ್ರವಾದ ಚಿಂತನೆಯನ್ನ ಮಾಡಿಲ್ಲ. ಈಗ ನಮ್ಮ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಒಂದಾಗಿ ನಡೆಯುವಂತಹ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ PPP ಮಾಡೆಲ್ ನಲ್ಲಿ ಇದೊಂದು ಯಶಸ್ಸಿನಲ್ಲಿ ಆಗಬೇಕು ಅಂತ ಹೇಳುವಂತ ರೂಪರೇಖೆಯನ್ನ ಮಾಡಿ ಅದನ್ನು ಕ್ಯಾಬಿನೆಟ್ಗೆ ಕೊಟ್ಟಲಾಗಿತ್ತು. ಅದು ನಿನ್ನೆ ಕ್ಯಾಬಿನೆಟ್ ನಲ್ಲಿ ಅನುಮೋದನೆಗೊಂಡಿದೆ. ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಇದರ ಬಗ್ಗೆ ವಿಶೇಷವಾಗಿ ಕಾಳಜಿ ವಹಿಸಿಕೊಂಡಂತಹ ನಮ್ಮ ಸಂಸದರಾದ ನಳಿನ್ಕುಮಾರ್ ಅವರಿಗೂ, ಅದೇ ರೀತಿ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೂ ಮತ್ತು ಶಾಸಕರಾಗಿ ನಾವೆಲ್ಲರೂ ಒಟ್ಟಾಗಿ ಇದ್ರ ಬಗ್ಗೆ ಒಂದು ವಿಶೇಷವಾದ ಪ್ರಯತ್ನಗಳನ್ನ ಮಾಡಿದ ಕಾರಣ ಬಹಳ ದೊಡ್ಡ ರೀತಿಯ ಮಹತ್ವದ ಹೆಜ್ಜೆ ಮುಂದಿಡ್ತಾ ಇದೆ ಅಂತ ಹೇಳೋದು ಹೇಳಬಹುದು. ಎರಡನೇದು, ಈಗ ಈ ಒಂದು ಕಾಮಗಾರಿಗಳು ಪ್ರಾರಂಭ ಆಗುವುದು ದೃಷ್ಟಿಯಲ್ಲಿ ಈಗ ಇದಕ್ಕೆ ಪ್ರಾರಂಭದ ಹಂತದಲ್ಲಿ ಈಗ ಅನುಮೋದನೆ ಸಿಕ್ಕಿದ ನಂತರ 16 ವಿಷಯಗಳು ಆಗ್ಬೇಕಾಗಿದೆ. ಅನುಮೋದನೆ ಸಿಕ್ಕಿದ ನಂತರ ಅದ್ರ ಬಗ್ಗೆ ಬೇರೆ ಬೇರೆ ಅನುಮೋದನೆಗಳಲ್ಲಿ ಇನ್ನಷ್ಟು ದೊರೆಯಬೇಕಾಗಿದೆ. ಇಲಾಖಾ ಸ್ಮಾರ್ಟ್ ಸಿಟಿ ವಾರು ಅದ್ರ ಬಗ್ಗೆ ಎಲ್ಲ ಇನ್ನಿತರ ವಿಷಯಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ಅದರ ನಂತರ ಟೆಂಡರ್ ವೈಸ್ ಮತ್ತೆ ಏಜೆನ್ಸಿ ಫಿಕ್ಸ್ ಈ ರೀತಿಯ ವಿಷಯಗಳನ್ನ ವಹಿಸಿ ಕೆಲವಾರು ಒಂದು 3-4 ತಿಂಗಳು 5-6 ತಿಂಗಳ ತನಕ ಹೋಗಬಹುದು. ಆ ಒಂದು ಅಗ್ರಿಮೆಂಟ್ ಏಜೆನ್ಸಿ ಫಿಕ್ಸ್ ಎಲ್ಲ ಆದ ನಂತರ ಆದ ನಂತರ 3 ವರ್ಷದ ಅವಧಿಗಳು ಅಂತ ಹೇಳುವಂಥದ್ದು ಇದೆ. ಇದ್ರ ಮಾತ್ರ ಏನಿದೆ ಅಂತ ಹೇಳಿದ್ರೆ ನಮ್ಮ ಮಂಗಳೂರಿಗೆ ಸರಿಸುಮಾರು 445 ಕೋಟಿಯ ಈ ಒಂದು ಕಾಮಗಾರಿಗಳು ಒಟ್ಟಾಗಿ PPP ಮಾಡೆಲ್ ನಲ್ಲಿ ಮಾಡುವುದು ಅಂತ ಹೇಳಿದ್ರೆ ಯಾರೋ ಒಂದು ದೊಡ್ಡ ಮಟ್ಟದ ಒಂದು ಏಜೆನ್ಸಿ ಇದನ್ನ ಕಟ್ಟುವಂತದ್ದು. ಅವರು ಕಟ್ಟಿಯಾದ ನಂತರ ಇದರ ಜಾಗದ ಒಡೆತನ ನಮ್ಮ ಮಹಾನಗರ ಪಾಲಿಕೆ ಆದ ಕಾರಣ ಮಹಾನಗರ ಪಾಲಿಕೆಗೆ ಇದರದ್ದು ಅಧಿಕಾರಿಗಳು ಆಟೋಮೆಟಿಕ್ಲಿ ಲ್ಯಾಂಡ್ ಓನರ್ ಬಿಲಾಂಗ್ಸ್ ಟು ಮಹಾನಗರ ಪಾಲಿಕೆ ಅಂಡ್ ಕನ್ಸ್ಟ್ರಕ್ಷನ್ ಮಾಡುವಂತದ್ದು ಕಾಂಟ್ರಾಕ್ಟರ್ ಆದ ಕಾರಣ, ಕಾಂಟ್ರಾಕ್ಟರ್ ಅಂದ್ರೆ ಏಜೆನ್ಸಿ ಯಾರಿಗೆ ಸಿಗ್ತದೆ ಯಾರು ಮಾಡ್ತಾರೆ ಅವರಾದ ಕಾರಣ ಸರಿಸುಮಾರು ಈ ಟೋಟಲ್ ಒಂದು 32,000 ಚದರ ಮೀಟರ್ ಇಲ್ಲಿ ಬರ್ತದೆ. ಸರಿಸುಮಾರು 180 ಬಸ್ ಬೇ, ಟರ್ಮಿನಲ್, KSRTC ಮತ್ತು ಇನ್ನಿತರ ವ್ಯವಸ್ಥೆಗಳು, ಪ್ರೈವೇಟ್ಗಳ ಎಲ್ಲ ವಿಷಯಗಳನ್ನ ಆಧಾರಿತವಾಗಿ ಇದನ್ನೊಂದು
ಮಾಡಿತ್ತು. ಹಾಗಿರುವಾಗ ಇದಕ್ಕೆ ಇನ್ನೂ ಪೂರ್ಣ ಪ್ರಮಾಣದ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಒಂದು 3-4 ತಿಂಗಳುಗಳಾದ ನಂತರ ಈ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳುವಂತಹ ವಾತಾವರಣಗಳು ಬರ್ತದೆ. ಅಂದ್ರೆ ಕ್ಯಾಬಿನೆಟ್ ನಲ್ಲಿ ಅನುಮೋದನದ ನಂತರ ಕ್ಯಾಬಿನೆಟ್ ನಲ್ಲಿ ಅನುಮೋದನದ ಆದೇಶ ಆಗಬೇಕು. ಆದೇಶದ ನಂತರ ಸ್ಮಾರ್ಟ್ ಸಿಟಿ ಇನ್ನಷ್ಟು ಕೆಲವು ರೂಪರೇಖೆಗಳನ್ನ ಅದನ್ನ ಮಾಡಬೇಕು. ಅದರ ನಂತರ ಟೆಂಡರ್ ಪ್ರೊಸೀಜರ್ ಆಗಬೇಕು. ಈ ಎಲ್ಲ ವಿಷಯಗಳು ಇದೆ, ಅದೆಲ್ಲ ಒಳಪಟ್ಟಿದೆ. ಆದ್ರೆ ಇದ್ರ ಹಿಂದೆ ಎಲ್ಲಿಯೂ ಕೂಡ ಯಾರು ಕೂಡ ಈ ಒಂದು ಧೈರ್ಯದ ಮಹತ್ವದ ಹೆಜ್ಜೆಯನ್ನ ಪಡ್ಕೊಳ್ಳಿಕ್ಕೆ ಮುಂದೆ ಹೋಗ್ಲಿಲ್ಲ. ಈಗ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇತ್ತು, ಇಲ್ಲ ಯಾವುದೇ ಸರ್ಕಾರಗಳಿದ್ದಾಗ ಕೂಡ ಅವರು ಮಹತ್ವದ ಪಾತ್ರವನ್ನು ವಹಿಸಿಕೊಳ್ಳಿಕ್ಕೆ ಧೈರ್ಯ ಮಾಡಿಲ್ಲ. ನಮ್ಮ ಸರ್ಕಾರ ಮತ್ತು ನಮ್ಮ ಜಿಲ್ಲಾಡಳಿತದ ಒಟ್ಟಿಗೆ ನಾವು ಸೇರಿಕೊಂಡು ನಾವೆಲ್ಲರೂ ಧೈರ್ಯ ಕೊಟ್ಟು ಇದು ಮುಂದೆ ಹೋಗ್ಬೇಕು ಅಂತ ಹೇಳೋದಷ್ಟೇ ನಾವು ಒಂದಿಗೆ ಮಾಡಿದ್ದೇವೆ. 7 ಎಕರೆ 23 ಸೆಂಟ್ಸ್ ಮಹಾನಗರ ಪಾಲಿಕೆ ಜಾಗ ಇದೆ. ಇದು ಯಾವ ವ್ಯಕ್ತಿ ಗುತ್ತಿಗೆಯನ್ನ ಪಡ್ಕೊಂಡು ಗುತ್ತಿಗೆ ಕಟ್ತಾನೋ ಅವನು 40 ವರ್ಷ ಅವನ ಒಡೆತನ 40 years. ಆ 40 ವರ್ಷ ಅದರಲ್ಲಿ ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಬರ್ತದೆ, ಆ ಸ್ಕ್ವೇರ್ ಫೀಟ್ ನಲ್ಲಿ ಎಷ್ಟು ಸಾವಿರ ಸ್ಕ್ವೇರ್ ಫೀಟ್ ಬಸ್ಗಳಿಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಂಡು 10,000 ಚದರ ಮೀಟರ್ ಅಷ್ಟು ಅವನು ರೆಂಟ್ಗೆ ಕೊಡುವಂತ ವಾತಾವರಣಗಳು ಇದೆ. ಅದಕ್ಕೆ ರೆಂಟ್ ಫಿಕ್ಸ್ ಮಾಡಕ್ಕೆ ಅವನಿಗೆ ಅವಕಾಶಗಳಿದೆ. ಕಂಪನಿಗಳು ಯಾರ್ಯಾರನ್ನೆಲ್ಲ ತಡಿಸುವಂತ ಜವಾಬ್ದಾರಿಗಳು ಅವನ ಕಟ್ಟುವಂತ ವ್ಯಕ್ತಿಗಳ ಮೇಲೆ ಹಾಕ್ಬಿಡ್ತದೆ. 40 ವರ್ಷ ನಡೆಸಿದಂತ ಅವನು 40 ವರ್ಷದಲ್ಲಿ ಅವನದ್ದು ಏನು ಅವನು ಹಾಕಿದ ಹಣ ಮತ್ತು ಅದರದ್ದೆಲ್ಲ ಅವನ ಲಾಭಗಳನ್ನ ಅದರಲ್ಲಿ ತೆಗೆದು ಅದರ ನಂತರ ಅವನದನ್ನ ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಬೇಕು. ಈ ರೀತಿಯ ವಾತಾವರಣಗಳಿದೆ. ಸೊ ಅಂದ್ರೆ ಈಗ ಮೊದಲ ಅನುಮೋದನೆ ಸಿಕ್ಕಿದೆ, ಇನ್ನು ಆ ಬಳಿಕದ ಪ್ರಕ್ರಿಯೆಗಳು ಅಂದ್ರೆ ಟೆಂಡರ್ ಕರೆಯುವಂತದ್ದು ಅದಕ್ಕೆ ಎಲ್ಲ ಹಲವು ವಿಧಾನಗಳಿದೆ. ಆದ್ರೆ ಕ್ಯಾಬಿನೆಟ್ ನಲ್ಲಿ ಅನುಮೋದನೆಗೊಂಡ ನಂತರ ಅದಕ್ಕೊಂದು ಸರ್ಕಾರ ನಿಮಗೆ ಮುಂದುವರಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳುವಂತದ್ದು ನಮಗೆ ಅದರ ಸ್ಮಾರ್ಟ್ ಸಿಟಿಗೆ ಸರ್ಕಾರ ಗಿವನ್ ದ ಪರ್ಮಿಷನ್ ಟು ಪ್ರೊಸೀಡ್. ಅದು ಪ್ರೊಸೀಡ್ ಆದ ಕೊಟ್ಟ ನಂತರ ಸರ್ಕಾರ ಕೊಟ್ಟ ನಂತರ ಹಲವಾರು ವಿಧಾನಗಳಿದೆ. ಆ ಎಲ್ಲ ವಿಧಾನಗಳನ್ನ ಫುಲ್ಫಿಲ್ ಮಾಡುವಾಗ 4-5 ತಿಂಗಳುಗಳು ಹೋಗ್ಬೋದು. ಅದರ ನಂತರ ಈ ವರ್ಕ್ಗೆ ಚಾಲನೆ ಸಿಗ್ತದೆ. 3-4 ತಿಂಗಳಂತೂ ಗ್ಯಾರಂಟಿ ಹೋಗ್ಬೋದು. ಅಂದ್ರೆ 3 ವರ್ಷಗಳ ಒಳಗೆ ಕಾಮಗಾರಿ ಮುಗಿಯುತ್ತೆ ಒಟ್ಟಾರೆಯಾಗಿ. 3 ವರ್ಷ ಅಂತೇಳಿ ಅದಕ್ಕೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದೇವೆ. ದ ಪರ್ಸನ್ ಅವನು ಟೆಂಡರ್ ಅನ್ನ ಪಡ್ಕೊಳ್ಳುವವನು ಕೂಡ ಅವನು ಇದ್ರ ಹಿಂದೆ ಇಂತಿಷ್ಟೇ ಟೆಂಡರ್ ಈ ರೀತಿಯ ಕಾಮಗಾರಿಗಳನ್ನು ಮಾಡಿದ್ದಾನೆ, ಮಾಡಬೇಕು, ಅದೆಲ್ಲ ಅವನದೆಲ್ಲ ರೂಪರೇಖೆಯನ್ನು ಪಡ್ಕೊಳ್ಳಿಕ್ಕಿದೆ. ಯಾಕಂದ್ರೆ ನಾಳೆ ಅವನಿಗೆ ಕೈಯಲ್ಲಿ ಅರ್ಧ ಹಾಕಿ ಅವನು ನಿಂತು ಹೋದ್ರೆ ಕಷ್ಟ ಅಲ್ಲ. ಇದೆಲ್ಲ ಇದೆ. ಅವನ ಹತ್ರ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬೇಕು, ಇದೆಲ್ಲವನ್ನು ನೋಡಿಕೊಳ್ಬೇಕು. ಅದಕ್ಕಾಗಿ ಮಾಡ್ಲಿಕ್ಕಿದೆ. ಅಂದ್ರೆ ಒಂದು 445 ಕೋಟಿ ಹಣವನ್ನ ಹಾಕುವಂತ ವ್ಯಕ್ತಿ ಅವನ ಹತ್ರ ಕೂಡ ಬಲ ಬೇಕು ಮತ್ತು ಜಿಲ್ಲಾಡಳಿತದಿಂದ ನಮ್ಮ ಕಡೆಯಿಂದ ಪೂರ್ಣ ಸಹಕಾರ ಅವನಿಗೆ ಕೊಡ್ಬೇಕು. ನಾಳೆ ಒಂದು ವ್ಯಕ್ತಿ 445 ಕೊಟ್ಟವನು ಕಟ್ಟಿ ಅವನದ ನಂತರ ಅವನಲ್ಲಿ ಲಾಭ ಅವನಿಗೂ ಕೂಡ ಆಶೆ ಇದೆಯಲ್ಲ, ಅವನ ಲಾಭಕ್ಕಾಗಿಯೇ ಹಾಕುವಂಥದ್ದು. ಅದರಲ್ಲಿ ಅಂತ ಲಾಭ ಬಿಡುವಂತ ಎಲ್ಲ ವಾತಾವರಣಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಅವನಿಗೆ ಲಾಭ ಸಿಗುದಿಲ್ಲ, ಅವನೇ ಮಾಡ್ತಾನೆ. ಇದೆಲ್ಲ ಮಾಡ್ತಿದೆ. ಇದನ್ನೆಲ್ಲ ಕೂತ್ಕೊಂಡು ಚಿಂತನೆ ಮಾಡಿಕೊಂಡು ನಾನು ಒಟ್ಟಾರೆ ಒಂದೇ ಹೇಳುದು ಅಂತ ಹೇಳಿದ್ರೆ, ಕಳೆದ 25 ವರ್ಷದಿಂದ ಯಾವುದೇ ಸರ್ಕಾರ ಕೈಗೆತ್ತಿಕೊಂಡಂತ ನಿರ್ಣಯವನ್ನ ನಾವು ಕೈಗೆತ್ತಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಎಲ್ಲೋ ಒಂದು ನಮ್ಮ ದೃಷ್ಟಿಕೋನ ಡೆವಲಪ್ಮೆಂಟ್ ಮತ್ತು ಅಭಿವೃದ್ಧಿ ಕಡೆ ಇದೆ. ಹಾಗಿರುವಾಗ ವಿರೋಧ ಪಕ್ಷದವರು ಕೂಡ ಇದಕ್ಕೆ ಸಹಕಾರವನ್ನ ಕೊಟ್ಟರೆ ಎಲ್ಲೋ ಒಂದು ನಾವು ಒಳ್ಳೆ ರೀತಿಯಲ್ಲಿ ಮುಂದುಗಡೆ ಹೋಗ್ತೇವೆ. ಈಗ ನೋಡಿ 25-30 ವರ್ಷದಿಂದ ಕೇಂದ್ರ ಮಾರುಕಟ್ಟೆ ಬೀಳುವಂತ ಪರಿಸ್ಥಿತಿ ಇತ್ತು. NIT ಮತ್ತು PWD ಇಲಾಖೆ ಕಡೆಯಿಂದ ಅದು ಯಾವಾಗಲೂ ಬೀಳ್ಬಹುದು ಅಂತ ಹೇಳುವಂಥದ್ದು ಹೇಳಿದ್ರು. ಅವಾಗ ಬೀಳ್ಬಹುದು ಅಂತಿರುವಂತದ್ದನ್ನ ನಾವು ಹೊಸದಾಗಿ ಕಟ್ಟಿಕೊಡ್ತೇವೆ, ಅವರಿಗೆ ಆಲ್ಟರ್ನೇಟಿವ್ ಮಾಡ್ತೇವೆ, ಈ ಕೊರೋನಾ ಸಂದರ್ಭದಲ್ಲಿ ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವ ಅಂತ ಹೇಳಿದ್ರೆ ಅವರು ಕೋರ್ಟಿಗೆ ಹೋಗಿ ಸ್ಟೇ ಹಿಡ್ಕೊಂಡು ಬಂದು ಅವರಿಗೆ ಕೋರ್ಟಿಗೆ ಹೋಗಿ ಸ್ಟೇ ಹಿಡ್ಕೊಂಡು ಬರ್ಲಿಕ್ಕೆ ಸಹಕಾರ ಕೊಟ್ಟವರು ಯಾರು? ಕೆಲವೊಂದು ರಾಜಕೀಯ ಪಕ್ಷದವರು ಅವರೊಟ್ಟಿಗೆ ಸಹಕಾರ ಕೊಟ್ಕೊಂಡಿದ್ದಾರಲ್ಲ. ಹಾಗಾದ್ರೆ ನಿಮ್ಗೆ ಮಾರ್ಕೆಟ್ ಬೇಡ, ನೀವು ಹೊರಗಡೆ ನಿಂತು ಅಭಿವೃದ್ಧಿಯನ್ನ ಮಾತಾಡ್ತೀವಿ, ಒಳಗಡೆ ಅವರೊಟ್ಟಿಗೆ ಸೇರ್ಕೊಂಡು ಸ್ಟೇ ತಗೊಂಡು ಬರ್ಲಿಕ್ಕೆ ಅವರಿಗೆ ಆ ಸಹಕಾರವನ್ನ ಕೊಡ್ತೀವಿ. ಹಾಗಾರುವಾಗ ನೀವು ಎಲ್ಲೋ ಈ ಎಲ್ಲ ಇಷ್ಟೊಂದು ದೊಡ್ಡ ಪ್ರಾಜೆಕ್ಟ್ಗಳು ಶಾಸಕರಾಗಿ ವೇದವ್ಯಾಸ ಮಾಡುವಾಗ ಮತ್ತು ಬಿಜೆಪಿ ಸರ್ಕಾರವನ್ನು ಮಾಡ್ತಿದೆ ಅಂತ ಹೇಳುವಂತ ರೀತಿಯಲ್ಲಿ ನಿಮ್ಗೆ ಎಲ್ಲೋ ಒಂದು ನಿಮಗೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆದ್ರೆ ನೀವು ಆ ಪ್ರಾಜೆಕ್ಟ್ಗೆ ಯಾಕೆ ಇದು ಮಾಡ್ತೀರಿ? ಈಗ ನಾಳೆ ಇನ್ನು ಬಸ್ಸಿಗೆ ಈ ಬಸ್ ಸ್ಟೇಷನ್ ಪಂಪ್ವೆಲ್ ನಲ್ಲಿ ಬಸ್ ನಿಲ್ದಾಣ ಆಗ್ಬಾರ್ದು ಅಂತ ಇನ್ಯಾರಾದ್ರೂ ಸ್ಟೇಷನ್ ಬಂದು ಏನ್ ಮಾಡ್ತೀವಿ? ಈಗ ಮಾರ್ಕೆಟ್ಗೆ ನಾವೆಲ್ಲ ಸನ್ನಿಹಿತವಾಗಿದ್ದೇವೆ. ಏಜೆನ್ಸಿ ಫಿಕ್ಸ್ ಆಗಿದೆ. ಏಜೆನ್ಸಿ ಅವರು ಕೂಡ 2-3 ಜನರು ಟೆಂಡರ್ ಅನ್ನು ಹಾಕಿದ್ದಾರೆ ಸೆಂಟ್ರಲ್ ಮಾರ್ಕೆಟ್ಗೆ. ಆದ್ರೆ ಸ್ಟೇ ಬಂದ ಕಾರಣ ನಮ್ಗೆ ಮುಂದುವರಿಸಲಿಕ್ಕೆ ಆಗುದಿಲ್ಲಲ್ಲ. ಇನ್ನು ಸ್ಟೇ ವೇಕೆಟ್ ಆಗ್ಲಿಕ್ಕೆ 4 ವರ್ಷ ಹೋದ್ರೆ ಯಾರು ಹೊಣೆ? ನಾನು ಹೇಳುದು
ನಾವು ಮಾಡ್ಲಿಲ್ಲ, ಬೇರೆಯವರು ಮಾಡುವಾಗ ನೀವು ಯಾಕೆ ಆಟ ಮುಂಗು ತುರಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ? ಅದಕ್ಕಾಗಿ ನನ್ನದು ಪ್ರಶ್ನೆ, ಯಾರೇ ಮಾಡಲಿ, ಯಾರೋ ಒಂದು ಮುಂದುವರಿಸುವ ಧೈರ್ಯ ಮಾಡ್ತಾ ಇದ್ರಿ, ಅವರಿಗೆ ಸಹಕಾರವನ್ನು ಕೊಡಿ. ಇವನ್ ನನ್ನ ಮಾಧ್ಯಮದವರ ಕೂಡ ಬೇಡಿಕೆ ಮಾಡೋದಿಷ್ಟೇ, ಬಹಳ ದೊಡ್ಡ ವಿಷಯವನ್ನ ಕಳೆದ 25-30 ವರ್ಷದಿಂದ ಆಗದಂತಹ ವ್ಯವಸ್ಥೆಗಳಿಗೆ ಎಲ್ಲೋ ಒಂದು ಕಡೆಗಳಲ್ಲಿ ನಾವು ಮುನ್ನಡೆಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿ ಆದ್ರೆ ನಮ್ಮ ಇಂಟೆನ್ಷನ್ ಬಿಹೈಂಡ್ ನಾವು ಅದನ್ನ ಒಂದು ಮಾಡ್ಬೇಕು ಅಂತ ಹೇಳಿ ಚಿಂತನೆ ಹೊಂದಿದಾಗ ಸ್ವಲ್ಪ ಅವಾಗ ಅದನ್ನ ಕೆಲಸ ಕಾರ್ಯಗಳು ಮಾಡುವ ಸ್ವಲ್ಪ ಅಲ್ಪ ಮಟ್ಟದಲ್ಲ ತಪ್ಪಾಗ್ಬಹುದು, ಇಲ್ಲ ಸಿಸ್ಟಮ್ ನಲ್ಲಿ ಸ್ವಲ್ಪ ಆಚೆ ಆಗುವಾಗ ಯಾರಿಗಾದ್ರೂ ತೊಂದರೆ ಆಗ್ಬಹುದು. ಇಂಥದ್ದನ್ನೆಲ್ಲ ಮಾಡುವಾಗ ನಾವು ವ್ಯವಸ್ಥಿತವಾದ ದಾರಿಯಲ್ಲಿ ಇಲ್ಲ ಅಂತ ಹೇಳುವಂತ ಸೂಚನೆಯನ್ನ ಜನರಿಗೆ ಕೊಡುವುದಕ್ಕಿಂತ ಇಂಥ ವ್ಯವಸ್ಥೆಗೆ ಪೂರಕವಾಗಿ ನಮ್ಮೊಂದಿಗೆ ಸೇರ್ಕೊಂಡ್ರೆ ಈ ನಮ್ಗೆ ಇನ್ನಷ್ಟು ಸುಲಭವಾಗಿ ನಮ್ಗೆ ನಾವು ಮಾಡುವಂತ ಕೆಲಸಕ್ಕೆ ನಮ್ಗೆ ಪ್ರೇರಣೆ ಸಿಕ್ಕಿದಾಗ ಹೌದಾ ಅಂತ ನಾನು ಹೇಳುವಂತ ಪ್ರಶ್ನೆ ಆಲೋಚನೆ ಮಾಡಿ ನೋಡಿ. ಈಗ ನೀವು ಕೂಡ ಮಾಧ್ಯಮದಲ್ಲಿ ಕೂತು ದೊಡ್ಡ ಒಂದು ಚಾಲೆಂಜ್ ಅನ್ನು ಸ್ವೀಕಾರ ಮಾಡಿಕೊಂಡು ಕೆಲಸ ಮಾಡ್ತಾ ಇರುವಾಗ ನೀವು 100% ಆ ಚಾಲೆಂಜ್ ನಲ್ಲಿ 100% ಸಕ್ಸಸ್ ಆಗ್ತದೆ, 70% ಸಕ್ಸಸ್, ಆ 30% ಅನ್ನು ಹಿಡ್ಕೊಂಡು ಯಾರಾದ್ರೂ ಮಾತಾಡಕ್ಕೆ ಶುರು ಮಾಡಿದ್ರೆ ಅಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ರಾಜಕೀಯಗಳು ಬೇಡ ಮಾಡಬಾರ್ದು ಅಂತ ಹೇಳುತ್ತ ನಂದು. ಅದಕ್ಕಾಗಿ ನಾನು ಹೇಳುವಂಥದ್ದು, ಈಗ ನೋಡಿ ಕಳೆದ 25 ವರ್ಷದಿಂದ ಯಾರಾದ್ರೂ ಒಂದು ವ್ಯಕ್ತಿ ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡ್ಲಿಕ್ಕೆ ಇದಕ್ಕೆ ಧೈರ್ಯ ಮಾಡ್ಕೊಂಡ್ರ? ಸೊ ದಿಸ್ ಇಸ್ ವಾಟ್ ಚಾಲೆಂಜ್ ಯು ಹ್ಯಾವ್ ಟೇಕನ್. ಇಸ್ ಅ ಚಾಲೆಂಜ್. ಒಂದು 450 ಕೋಟಿಯ ಪ್ರಾಜೆಕ್ಟ್ ಒಂದು ಸರ್ಕಾರದ ಮತ್ತು ಸಾರ್ವಜನಿಕ ಭಾಗದಲ್ಲಿ ಮಾಡುವಂತದ್ರಲ್ಲಿ ಜಾಗ ನಮ್ದು, ಅವರದು ಸಾರ್ವಜನಿಕ ಭಾಗಿತ್ತು, ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಏನೋ ಒಂದು ಧೈರ್ಯ ಮಾಡ್ತಾ ಇದ್ದೇವಲ್ಲ ನಾವು. ಅದು ಧೈರ್ಯದಲ್ಲಿ ಸ್ವಲ್ಪ ಮಟ್ಟದಲ್ಲಿ ಸಣ್ಣ ತೊಂದರೆಗಳು ಬರ್ಬೋದು ನಾಳೆ. ಅದನ್ನು ಕೂಡ ನಾವು ಮೋರ್ ಲುಕ್ ಆಗಿ ಹೋಗಿದ್ರೆ ಮಾತ್ರ ಈ ದೊಡ್ಡ ಪ್ರಾಜೆಕ್ಟ್ಗಳು ನಮ್ಮ ನಗರದಲ್ಲಿ ಬರ್ತದೆ. ಆವಾಗ ಎಲ್ಲೋ ಒಂದು ದೊಡ್ಡ ದೊಡ್ಡ ರೀತಿಯ ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳಾಗ್ತದೆ. ಹೆದರಿ ಕೂತ್ಕೊಂಡ್ರೆ ಇದನ್ನು ನಾವು ಮಾಡೋದೇ ಬೇಡ ಅಂತ ಕ್ಯಾಬಿನೆಟ್ ಇನ್ನೊಂದು 35 ವರ್ಷ ಹೋಗ್ತದೆ. ಅಂದ್ರೆ ಈಗ ಒಂದು ಅವಕಾಶಗಳು ಸಿಕ್ಕಿದೆ, ಟೇಕಿಂಗ್ ದ ರಿಸ್ಕ್. ಅವಾಗ ಸಾರ್ವಜನಿಕರು, ಮಾಧ್ಯಮದವರು, ವಿರೋಧ ಪಕ್ಷದವರು ಇಲ್ಲ ಎಲ್ಲರೂ ಸಹಕಾರವನ್ನು ಕೊಟ್ರೆ ಸ್ವಲ್ಪ ಮಟ್ಟದ ತಪ್ಪಾದ್ರೂ ಕೂಡ ನಾವು ಸರಿಪಡಿಸ್ಕೊಂಡು ಹೋಗ್ತೇವೆ. ನಾವೇನು ದೇವರಲ್ಲ, ನಮ್ಮ ಹತ್ರ ಎಲ್ಲ 100% ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ವಿ ಆರ್ ಡೂಯಿಂಗ್ ಅವರ್ ಟ್ರೈಂಗ್ ಅವರ್ ಲೆವೆಲ್ ಬೆಸ್ಟ್. ಅದಕ್ಕಾಗಿ ಒಂದು ಒಳ್ಳೆಯದು ಒಂದು ಮಾತು, ಈ ಮಾರ್ಕೆಟ್ ಈ ಪಂಪ್ವೆಲ್ ಬಸ್ ಸ್ಟ್ಯಾಂಡ್ ಸ್ವಲ್ಪ ನ್ಯಾಷನಲ್ ಹೈವೇ ಮತ್ತು ಕಾರ್ಪೊರೇಷನ್ ಜಾಗಕ್ಕೆ ಕನೆಕ್ಟಿವಿಟಿ ಆಗಿರುವ ಕಾರಣ ನ್ಯಾಷನಲ್ ಲೆವೆಲ್ ನಿರಂತರವಾಗಿ ಈಗ ಪಂಪ್ವೆಲ್ ಫ್ಲೈಓವರ್ ನಿಂದ ವೇಗವಾಗಿ ವಾಹನಗಳು ಹೋಗ್ತಾ ಇರುವಂತದ್ದು. ಇದಕ್ಕೆಲ್ಲ ಸ್ವಲ್ಪ ಮಟ್ಟದ ನಮಗೆ ನಾಳೆ ಏನಾದ್ರು ತೊಡಕುಗಳು ಬರಬಹುದು. ಇದೆಲ್ಲ ಸರಿಪಡಿಸಬೇಕು. ಒಂದೆರಡು ಅವಾಗ ಬಸ್ ಸ್ಟ್ಯಾಂಡ್ ಆಗ್ತದೆ, ಒಂದು 4 ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಕೂಡ ಬಸ್ ಸ್ಟ್ಯಾಂಡ್ ನ ವಿರುದ್ಧ ಏನಿಲ್ಲ, ನ್ಯಾಷನಲ್ ಹೈವೇ ಬಗ್ಗೆ ವಿರುದ್ಧ ಮಾತಾಡ್ತೇವೆ ಅಂತ ಹೇಳಿದ್ರೆ ಅದನ್ನ ನಾವು ಕನೆಕ್ಟಿವಿಟಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಸ್ವಲ್ಪ ಒಂದು ಸಣ್ಣ ಕೆಲವು ಸಮಸ್ಯೆಗಳು ಇದೆ. ಏನಂತ ಹೇಳಿದ್ರೆ ಈಗ ಅದು ಗ್ರೌಂಡ್ ಲೆವೆಲ್ ಫ್ಲೋರ್ ನಲ್ಲಿ ಬರುವಾಗ ಅಲ್ಲಿ ನೀರು ಶೇಖರಣೆ ಆಗುತ್ತೆ, ಎಲ್ಲಿಗೆ ಕಳಿಸ್ತು? ಯಾಕಂದ್ರೆ ನಾವು ವಿ ಆರ್ ಗೋಯಿಂಗ್ 150, 200 ಫೀಟ್ ಡೌನ್ ಆದ್ರೆ ಇಲ್ಲ ಒಂದು 200, 300 ಫೀಟ್ ಡೌನ್ ಹೋಗುವಾಗ ಆ 300 ಫೀಟ್ ಡೌನ್ ಅಲ್ಲಿ ಕಲೆಕ್ಟ್ ಆದ ನೀರು ಎಲ್ಲಿ ಬಿಡಲ್ಲ, ಇನ್ನು ಅದ್ರ ಕೆಳಗಡೆ ಭಾಗದಲ್ಲಿ ಬಿಡಬೇಕು, ನೀರನ್ನ ಮೇಲೆ ಎತ್ತಲಿಕ್ಕಾಗುದಿರಲ್ಲ. ಇದೆಲ್ಲ ಚಾಲೆಂಜ್ಗಳಿದೆ ನಮ್ಗೆ. ಆದ್ರೂ ಏನಾದ್ರೂ ಮಾಡ್ತೇವೆ ಅಂತ ಹೇಳಿದ್ರೆ ವಿಶ್ವಾಸ ಇದೆ. ದೇವರ ಮತ್ತು ಸಕಲ ಜನರ ಸಹಕಾರದಿಂದ ಇದನ್ನೆಲ್ಲ ನಾವು ಯಶಸ್ವಿಗೊಳ್ತೇವೆ ಅಂತ ಹೇಳ್ತಿದ್ರೆ. ಧನ್ಯವಾದಗಳು ಸರ್. ಪ್ರಶ್ನೆ ಇದೆಯಾ ಸರ್? ಧನ್ಯವಾದಗಳು ಸರ್, ಧನ್ಯವಾದಗಳು ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ. ಇದು ಶಾಸಕ ವೇದವ್ಯಾಸ್ ಕಾಮತ್ ಅವರು ಹೇಳಿರುವಂತಹ ವಿಚಾರಗಳು. ಸೊ ಇದೀಗ ಬಹಳಷ್ಟು ವರ್ಷಗಳ ಬೇಡಿಕೆ, ಅನೇಕರು ಪ್ರಯತ್ನಗಳನ್ನು ಮಾಡಿದ್ರು ಕೂಡ ಆಗಿರಲಿಲ್ಲ. ಸೊ ಇದೀಗ ಒಂದು ಪ್ರಯತ್ನಗಳಾಗಿದೆ, ಅದಕ್ಕೆ ಸಚಿವ ಸಂಪುಟ ನಿನ್ನೆ ಅನುಮೋದನೆಯನ್ನ ಕೂಡ ಕೊಟ್ಟಿದೆ. ಅಭಿವೃದ್ಧಿ ವಿಚಾರದಲ್ಲಿ ಮಂಗಳೂರು ನಗರದಲ್ಲಿ ಆಗಬೇಕಾಗಿರುವಂಥದ್ದು ಬಹಳಷ್ಟಿದೆ, ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಎಲ್ಲರ ಸಹಭಾಗಿತ್ವ ಸಿಕ್ಕಿದ್ರೆ ಅದು ಮತ್ತಷ್ಟು ಸುಲಭ ಆಗುತ್ತೆ. ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ರಾಜಕೀಯವನ್ನ ಮಾಡುವಂತಹ ಬದಲು ಕೆಲವೊಂದು ವಿಚಾರಗಳಿಗೆ ಎಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು ಅಂತ ಶಾಸಕರು ಹೇಳಿರುವಂಥದ್ದು. ಇನ್ನು ಈಗ ಏನು ನಿರ್ಮಾಣ ಆಗೋದಿಕ್ಕೆ ಒಂದು ಅನುಮೋದನೆ ದೊರೆತಿರುವಂತಹ ಬಸ್ ನಿಲ್ದಾಣ ಏನಿದೆ, ಅದರಲ್ಲಿ ಒಟ್ಟು ಏನೆಲ್ಲ ಇರುತ್ತೆ ಅನ್ನುವಂಥದ್ದನ್ನು ಈಗ ನಾವು ಗಮನಿಸ್ತಾ ಹೋದ್ರೆ 180 ಬಸ್ ಬೇಗಳು ಇರುತ್ತೆ. ಅದರ ಜೊತೆಗೆ ಅಂದ್ರೆ ಬಸ್ ಬೇಗಳ ಜೊತೆಗೆ ಬಸ್ ಟರ್ಮಿನಲ್, ಇನ್ನು ಖಾಸಗಿ ಮತ್ತು KSRTC ಸೇವೆ ಮತ್ತು ದೂರದ ಪ್ರಯಾಣದ ಬಸ್ಗಳ ವ್ಯವಸ್ಥೆ ಕೂಡ ಈ ಪರಿಸರದಲ್ಲಿ ಲಭ್ಯ ಆಗುತ್ತೆ. ಇನ್ನು ಇದು ಸುಮಾರು 10 ಲಕ್ಷ ಚದರ ಅಡಿ ವಿಸ್ತೀರ್ಣದ ಶಾಪಿಂಗ್ ಮಾಲ್ ಬರುತ್ತೆ, ಕಚೇರಿ ಸ್ಥಳ, ಅದರ ಜೊತೆಗೆ ನಗರದ ಜನರಿಗಾಗಿ ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನ ವ್ಯವಸ್ಥೆಗಳು ಕೂಡ ಆಗುತ್ತೆ. ಇದು ಕೂಡ ಬಹಳ ವರ್ಷಗಳಿಂದ ಕೇಳಿ ಬರ್ತಾ ಇದ್ದಂತಹ ಬೇಡಿಕೆ.
ಮುಖ್ಯವಾಗಿ ಮಂಗಳೂರಿನ ಹಳೆ ಬಸ್ ನಿಲ್ದಾಣ ಏನಿದೆ ಹಂಪನಕಟ್ಟೆ ಬಳಿ ಇರುವಂತದ್ದು, ಅಲ್ಲಿ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ಆಗಬೇಕು ಅನ್ನುವಂತಹ ಒಂದು ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಆ ಒಂದು ಪ್ರಸ್ತಾವನೆಗಳು ಅಲ್ಲೇ ಹಳ್ಳ ಹಿಡಿದಿದೆ. ಸೊ ಇದೀಗ ಈ ಒಂದು ಬಸ್ ನಿಲ್ದಾಣದ ಏನು ಬಸ್ ನಿಲ್ದಾಣ ನಿರ್ಮಾಣ ಆಗುತ್ತೆ ಆ ಪ್ರದೇಶದಲ್ಲಿ ಒಂದು ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್ ನ ವ್ಯವಸ್ಥೆಗಳು ಕೂಡ ಆಗತ್ತೆ ಅನ್ನುವಂತಹ ವಿಚಾರಗಳು ತಿಳಿದು ಬರ್ತಾ ಇರುವಂತದ್ದು. ಇನ್ನು 40 ವರ್ಷಗಳ ಕಾಲ ಇದನ್ನ ಯಾರು ನಿರ್ಮಾಣ ಮಾಡ್ತಾರೋ, ಅಂದ್ರೆ ಯಾವ ಸಂಸ್ಥೆ ಗುತ್ತಿಗೆಯನ್ನ ಪಡೆದುಕೊಂಡು ಇಲ್ಲಿ ನಿರ್ಮಾಣ ಕಾಮಗಾರಿಯನ್ನ ಮಾಡುತ್ತೋ 40 ವರ್ಷಗಳ ಕಾಲ ಮೈಂಟೆನೆನ್ಸ್ ಅವರೇ ಮಾಡಬೇಕಾಗುತ್ತೆ. ಆ ಬಳಿಕ ಅದನ್ನ ಮಂಗಳೂರು ಮಹಾನಗರ ಪಾಲಿಕೆಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನುವಂತಹ ನಿಯಮಗಳು. ಅನುಮೋದನೆ ದೊರೆತ ನಂತರ 3 ವರ್ಷಗಳ ಒಳಗಾಗಿ ಕಾಮಗಾರಿಗಳು ಪೂರ್ಣಗೊಳ್ಳಬೇಕು. ಅಂದ್ರೆ ನಾವು ಗಮನಿಸಬಹುದು, ಇಂತಹ ಬೃಹತ್ ಯೋಜನೆಗಳು ಬಂದಂತಹ ಸಂದರ್ಭದಲ್ಲಿ, ಬೃಹತ್ ಪ್ರಾಜೆಕ್ಟ್ಗಳನ್ನ ಕೈಗೆತ್ತಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಒಂದು ಗುತ್ತಿಗೆಯನ್ನ ಯಾವ ಕಂಪನಿ ವಹಿಸಿಕೊಳ್ಳುತ್ತೋ ಅದರ ಒಂದು ಸ್ಥಿತಿಗತಿಯನ್ನ ಕೂಡ ಅಧ್ಯಯನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಗಮನಿಸ್ತೇವೆ, ಕರಾವಳಿಯಲ್ಲಿ ಒಂದು ಹೆದ್ದಾರಿ ಕಾಮಗಾರಿ ಯಾವ ರೀತಿ ಅಧ್ವಾನವನ್ನ ಉಂಟು ಮಾಡಿದೆ ಅನ್ನುವಂಥದ್ದು, ಎಷ್ಟು ವರ್ಷಗಳನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದು. ಅಂದ್ರೆ ಗುತ್ತಿಗೆಯನ್ನ ವಹಿಸಿಕೊಂಡಂತಹ ಕಂಪನಿ ವ್ಯಾಪಕವಾಗಿ ನಷ್ಟವನ್ನು ಅನುಭವಿಸಿದ ಪರಿಣಾಮವಾಗಿ, ಫಾಲೋ ಅಪ್ಗಳಲ್ಲಿ ವ್ಯತ್ಯಾಸಗಳಾದಂತಹ ಪರಿಣಾಮವಾಗಿ ಆ ಒಂದು ಕಾಮಗಾರಿ 10 ವರ್ಷಗಳ ಒಂದು ಅವಧಿಯನ್ನ ತೆಗೆದುಕೊಂಡಿದೆ. 3 ರಿಂದ 4 ವರ್ಷಗಳಲ್ಲಿ ಮುಗಿಬೇಕಿದ್ದಂತಹ ಕಾಮಗಾರಿ. ಸೊ ಆ ಬಗ್ಗೆ ವ್ಯಾಪಕವಾಗಿ ಟ್ರೋಲ್ಗಳು ಎಲ್ಲವೂ ಕೂಡ ಆಗಿತ್ತು. ಕೊನೆಗೂ ಅದು ಫೆಬ್ರವರಿ ಅಂತ್ಯದಲ್ಲಿ ಅಂದ್ರೆ ಫೆಬ್ರವರಿ ಮೊದಲ ವಾರದಲ್ಲಿ ಅದು ಬಳಕೆಗೆ ಮುಕ್ತವಾಗಿದೆ ಅನ್ನುವಂಥದ್ದು. ಅಂದ್ರೆ ಇದು ಒಂದು ಎಚ್ಚರಿಕೆಯ ಪಾಠ ಕೂಡ ಆಗಿದೆ. ಯಾವ ಕಂಪನಿಗೆ ಒಂದು ದೊಡ್ಡ ದೊಡ್ಡ ಯೋಜನೆಗಳನ್ನ ನಾವು ಗುತ್ತಿಗೆಯನ್ನು ವಹಿಸಿಕೊಡುವಂತಹ ಸಂದರ್ಭದಲ್ಲಿ ಆ ಕಂಪನಿಯ ಸ್ಥಿತಿಗತಿ ಹೇಗಿರುತ್ತೆ, ಅಥವಾ ಈ ಹಿಂದೆ ಅಂತಹ ಒಂದು ಪ್ರಾಜೆಕ್ಟ್ಗಳನ್ನ ಕೈಗೆತ್ತಿಕೊಂಡಿದ್ರೆ ಅದನ್ನ ಎಷ್ಟು ಸಮಯದಲ್ಲಿ ಹೇಳಿದ ಹಾಗೆ ಫಿನಿಶ್ ಮಾಡಿ ಕೊಟ್ಟಿದ್ದಾರಾ ಇತ್ಯಾದಿ ವಿಚಾರಗಳೆಲ್ಲವನ್ನು ಕೂಡ ಪರಿಗಣಿಸಬೇಕಾಗತ್ತೆ. ಸೊ ಇಂತಹ ಒಂದು ವಿಚಾರದಲ್ಲೂ ಕೂಡ ಬಹಳಷ್ಟು ಗಮನಿಸಬೇಕಾಗಿರುವಂತಹ ವಿಚಾರಗಳಿದೆ. ಇನ್ನು ಟೆಂಡರ್ ಪ್ರಕ್ರಿಯೆಗಳಾಗಬೇಕಾಗತ್ತೆ. ಆ ಸಮಯದಲ್ಲಿ ಬಿಡ್ ಮಾಡುವಂತಹ ಕಂಪನಿಗಳೇನು, ಅವರಿಗೆ ಸಾಮರ್ಥ್ಯ ಇದೆಯಾ ಇತ್ಯಾದಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಮುಂದಿನ ಹಂತಗಳಿಗೆ ಹೋಗಬೇಕಾಗತ್ತೆ. ಸೊ ಕಾಮಗಾರಿ, ಟೆಂಡರ್ ಪ್ರಕ್ರಿಯೆ ಇತ್ಯಾದಿ ಎಲ್ಲವೂ ಕೂಡ ನಿಗದಿತ ಅವಧಿಯಲ್ಲಿ ನಡೆದರೆ ಇನ್ನು 3-4 ತಿಂಗಳಲ್ಲಿ ಒಂದು ಕಾಮಗಾರಿಗಳು ಆರಂಭಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಮಾತುಗಳನ್ನು ಶಾಸಕರು ಹೇಳಿದ್ದಾರೆ. ಅದರ ಜೊತೆಗೆ ಇರುವಂತಹ ನಿಯಮಗಳ ಪ್ರಕಾರ ಅನುಮೋದನೆಗೊಂಡ 3 ವರ್ಷಗಳ ಒಳಗೆ ಕಾಮಗಾರಿ ಫಿನಿಶ್ ಆಗಬೇಕಾಗುತ್ತೆ. ಇನ್ನು ಅಲ್ಲಿನ ವಿನ್ಯಾಸ ಮತ್ತೆ ರೂಪುರೇಷೆಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವೊಂದು ಗೊಂದಲಗಳಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅಂದ್ರೆ ಅಲ್ಲಿನ ಒಂದು ಭೌಗೋಳಿಕ ಸನ್ನಿವೇಶಕ್ಕೆ ಅನುಗುಣವಾಗಿ ಕೆಲವೊಂದು ಸವಾಲುಗಳು ಅಲ್ಲಿ ಉದ್ಭವಿಸಿದೆ. ಅಂದ್ರೆ ಈಗ ಏನು ವಿನ್ಯಾಸ ಒಂದು ಬಂದಿದೆ ಅಥವಾ ಒಂದು ನೀಲನಕ್ಷೆ ಏನಿದೆ ಅದರ ಪ್ರಕಾರ ಮುಂದುವರೆದುಕೊಂಡು ಹೋಗೋದಿದ್ರೆ ಅಲ್ಲಿ ಕೆಲವೊಂದು ಗೊಂದಲಗಳಿರುವಂಥದ್ದು. ಸೊ ಎಲ್ಲವನ್ನೂ ಕೂಡ ಸರಿಪಡಿಸಿಕೊಂಡು ಹೋಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಅನುಮೋದನೆ ದೊರೆತಿರುವಂಥದ್ದು ಪ್ರಯತ್ನಗಳು. ಯಾಕಂತ ಹೇಳಿದ್ರೆ ಅಲ್ಲಿ ಜಾಗವನ್ನ ಈ ಹಿಂದೆ ಮೀಸಲಿರಿಸಲಾಗಿತ್ತು, ಆದ್ರೆ ಪ್ರಕ್ರಿಯೆಗಳು ಆರಂಭಗೊಂಡಿರಲಿಲ್ಲ. ಸೊ ಇದೀಗ ಅನುಮೋದನೆ ದೊರೆತಿದೆ. ಆ ಮೂಲಕ ಪ್ರಕ್ರಿಯೆಗಳು ವೇಗವನ್ನು ಪಡೆದುಕೊಂಡು ಅಭಿವೃದ್ಧಿ ವಿಚಾರದಲ್ಲಿ ಮಂಗಳೂರು ಇತರ ನಗರಗಳೇನಿದ್ದಾವೆ ಈಗ ಅಭಿವೃದ್ಧಿ ಹೊಂದಿರುವಂತಹ ನಗರಗಳು ಅದಕ್ಕೂ ಕೂಡ ಒಂದು ಸರಿಸಾಟಿಯಾಗಿ ನಿಲ್ಲಬೇಕು ಅನ್ನುವಂಥದ್ದು ಜನತೆಯ ಆಶಯ ಆಗಿರುವಂಥದ್ದು.